ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ದುಂಬುದ 5 ವರ್ಷದ ರಡ್ಡನೇ ಅವಧಿಗೆ ಸೌಂದರ್ಯ ರಮೇಶ್ ಅವಿರೋಧವಾದ ಪುನರಾಯ್ಕೆಯಾದರು. ಕೊಲ್ಯ ಬೆನಕ ಬಿಲ್ಡಿಂಗ್ ಕಟ್ವನಡ್ ಕಾರ್ಯಾಚರಿಸೊಂದುಪ್ಪುನ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ಶುರುವಾದ 5 ವರ್ಷದ ಒಂಜಿ ಅವಧಿ ಮುಗಿದಿದ್ದದು. ರಡ್ಡನೇ ಅವಧಿಗೆ ನಿರ್ದೇಶಕ ಮಂಡಳಿದ ಚುನಾವಣಾ ಪ್ರಕ್ರಿಯೆ ಸಂಘದ ಕಚೇರಿ ಅಂಗಾರ ನಡೆತದು. 15 ಸದಸ್ಯ ಬಲದ ಆಡಳಿತ ಮಂಡಳಿಗೆ 14 ಜನಲ ಅವಿರೋಧವಾದ ಆಯ್ಕೆಯಾದರು. ಹಿಂದುಳಿದ ಪ್ರವರ್ಗ ಎ ಒಂಜಿ ಸ್ಥಾನಗೆ ಏರ್ಲ ನಾಮಪತ್ರ ಸಲ್ಲಿಸಾವಂದಿನಿರ್ದಾತ್ರ ಒಂಜಿ ಸ್ಥಾನ ಖಾಲಿ ಒರಿದುಂಡು. ರಮೇಶ್ ಎಂಎಸ್, ಶಶಿಧರ್ ಶೆಟ್ಟಿ, ಶ್ರೀನಿವಾಸ್, ಅನಿಲ್ ಕುಮಾರ್, ಭರತ್ ಪಿ, ಪ್ರಕಾಶ್ ಎಚ್, ಲಿಂಗಪ್ಪ ಪೂಜಾರಿ, ತೋನ್ಸೆ ಪುಷ್ಕಳ್ ಕುಮಾರ್, ರಂಜಿತ್ ಕುಮಾರ್ ಜೆ, ನಿರ್ಮಲಾ, ತುಳಸಿ, ವಿಶಾಲ್, ಸೌಮ್ಯ ನಿರ್ದೇಶಕರಾದ ಅವಿರೋಧವಾದ ಆಯ್ಕೆಯಾತಿರ್ಪಂಡದು. ಚುನಾವಣಾಧಿಕಾರಿ ನವೀನ್ ಕುಮಾರ್ ಎಂಎಸ್ ಘೋಷಣೆ ಮಾಡ್ತಾರೆ. ಅವಿರ್ದ ಬೊಕ್ಕ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಡ್ಲ ಸೌಂದರ್ಯ ರಮೇಶ್ ಅಧ್ಯಕ್ಷರಾದ ರಡ್ಡನೇ ಅವಧಿಗೆ ಅವಿರೋಧವಾದ ಆಯ್ಕೆಯಾಯರು. ಉಪಾಧ್ಯಕ್ಷರಾದ ಭರತ್ ಪಿ ಅವಿರೋಧವಾದ ಆಯ್ಕೆಯಾಯರು. ಚುನಾವಣಾಧಿಕಾರಿ ನವೀನ್ ಕುಮಾರ್ ಹೊಸ ಆಡಳಿತ ಮಂಡಳಿಗೂ ಶುಭ ಹಾರೈಸಿದ ಪ್ರಮಾಣ ಪತ್ರನ ಒಪ್ಪಿಯಾಯರು. ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಮಂಗಳೂರು ತಾಲೂಕು ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳು ಉಪನಿರ್ದೇಶಕರು ನಮ್ಮ ಚುನಾವಣಾ ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಕ ಮಾಡಿರುತ್ತಾರೆ. ಅದರಂತೆ ತಮ್ಮ ಬೈಲದ ಪ್ರಕಾರ ಆಯ್ಕೆಯಾಗದ ಸ್ಥಾನಗಳಿಗೆ ನಾನು ಚುನಾವಣಾ ನೋಟಿಸನ್ನು ಕೂಡ ಪ್ರಕಟಿಸಿರುತ್ತೇನೆ. ಅದೇ ರೀತಿ ತಾವೆಲ್ಲರೂ ನಾಮಪತ್ರಗಳನ್ನು ಕೂಡ ಸಲ್ಲಿಸಿರುತ್ತೀರಿ. ಈ ನಮ್ಮ ಚುನಾವಣಾ ನೋಟಿಸಿನ ಪ್ರಕಾರ ದಿನಾಂಕ 28/11/2022 ಅವಿರೋಧ ಘೋಷಣೆ ಕೂಡ ಆಗಿರ್ತದೆ. ಸಾಮಾನ್ಯ ಸ್ಥಾನದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎ ಬಿ ಮತ್ತು ಮಹಿಳಾ ಮೀಸಲುಗಳಿಗೆ ನಾಮಪತ್ರ ಸಲ್ಲಿಸಬೇಕಾಗಿತ್ತು. ಅದರಂತೆ ನಾಮಪತ್ರಗಳನ್ನು ಕೂಡ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾದಂಥವರ ಹೆಸರನ್ನು ನಾನು ಹೇಳ್ತಾ ಹೋಗ್ತೇನೆ. ಈಗ ಸಾಮಾನ್ಯ ಸ್ಥಾನಗಳಿಂದ ರಮೇಶ್ ಎಂಎಸ್, ಶಶಿಧರ ಶೆಟ್ಟಿ, ಶ್ರೀನಿವಾಸ, ಅನಿಲ್ ಕುಮಾರ್, ಭರತ್ ಪಿ, ಪ್ರಕಾಶ್ ಎಚ್, ಲಿಂಗಪ್ಪ ಪೂಜಾರಿ, ತೋನ್ಸೆ ಪುಷ್ಕಳ್ ಕುಮಾರ್, ರಂಜಿತ್ ಜೆ, ಮಹಿಳಾ ಮೀಸಲಾತಿಯಿಂದ ನಿರ್ಮಲಾ ಮತ್ತು ತುಳಸಿ, ಪರಿಶಿಷ್ಟ ಜಾತಿಯಿಂದ ವಿಶಾಲ್, ಹಿಂದುಳಿದ ಪ್ರವರ್ಗ ಬಿಯಿಂದ ಸೌಮ್ಯ, ಇವರುಗಳು ಅವಿರೋಧಕ್ಕೆ ಆಯ್ಕೆಯಾಗಿರ್ತಾರೆ. ತಮಗೆಲ್ಲ ಸರ್ ನಮ್ಮ ಚುನಾವಣಾ ಪ್ರಾಧಿಕಾರಕ್ಕೆ ಧನ್ಯವಾದಗಳು. ತನ್ನನ್ನು ರಡ್ಡನೇ ಅವಧಿಗೆ ಅವಿರೋಧವಾದ ಆಯ್ಕೆ ಮಲ್ತಿನ ನಿರ್ದೇಶಕ ಮಂಡಳಿಗೂ ಸೊಲ್ಮೆ ಸಂದಾಯಿನ ಸೌಂದರ್ಯ ರಮೇಶ್ ಸಹಕಾರಿ ಸಂಘ ಅಭಿವೃದ್ಧಿ ಆವಡಾಂಡ ಮಾತಾ ನಿರ್ದೇಶಕನ ಸಹಕಾರ ಬೋರ್ಡ್ ಪಂಡ ತೆರಿಪಾಯರು. ಓಂ ಸಾಯಿ ಸೌಹಾರ್ದ ಸಹಕಾರಿ ಸಂಘದ ಎಲೆಕ್ಷನ್ ಕಮಿಷನರ್ಗೆ ಅಧಿಕಾರ ಬಂದಿರುವ ನವೀನ್ ಕುಮಾರ್ ಎಂಎಸ್ ಅವರಿಗೆ ಈ ಕಾರ್ಯಕ್ರಮವನ್ನು ಸುಶ್ರೂತವಾಗಿ ನಡೆಸಿದ ನಿಮಗೊಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಸಹಕಾರ ನಮ್ಮಲ್ಲಿ ಇರಬೇಕಾಗಿ, ಅದೇ ರೀತಿ ಎಲ್ಲ ಡೈರೆಕ್ಟರ್ಗಳಿಗೂ ನನ್ನದೊಂದು ಸಲಹೆಗಳು. ಯಾಕಂದರೆ 5 ವರ್ಷ ಆಯಿತು. 5 ವರ್ಷದಲ್ಲಿ ನಾವು ಯಾವ ಥರ ನಡೆಸ್ಕೊಂಡು ಬಂದಿದ್ವಿ, ಅದರ ಕಷ್ಟ ಸುಖ ಎಲ್ಲ ಅಧ್ಯಕ್ಷನಾಗಿ ನಾನು ಅನುಭವಿಸಿದ್ದೀನಿ. ಇನ್ನು ಮುಂದೆ ಎಲ್ಲ ಡೈರೆಕ್ಟರ್ಗಳು ನೀವು ಒಕ್ಕೊರಳಿಂದ ಲೇಡೀಸ್, ಮಹಿಳೆಯರು ಮತ್ತು ಎಲ್ಲ ಜೆಂಟ್ಸ್ಗಳು ಸೇರಿಕೊಂಡು ಈ ಸಂಸ್ಥೆಯನ್ನು ಸಾಹೇಬರು ಹೇಳಿದೆ ಉತ್ತರೋತ್ತರ ಅಭಿವೃದ್ಧಿಗೊಳಿಸಬೇಕಾಗಿ ಎಲ್ಲರ ಹತ್ರ ವಿನಂತಿಸ್ತೀನಿ. ನಿಮ್ಮದು ಇದರಲ್ಲಿ ಎಲ್ಲ ಟೈಮಲ್ಲಿ ನೀವು ಸ್ವಲ್ಪ ಒಂದು ದಿನಕ್ಕಿಲ್ಲಾದ ಒಂದು ವಾರಕ್ಕೆ ಒಂದಿನ ಆದರೂ ಬಂದುಬಿಟ್ಟು ಇಲ್ಲಿ ಆಗುವವುಗಳು ವಿಚಾರ ಮಾಡಿಕೊಂಡು ಮುಂದೆ ಯಾವ ಥರ ನಾವು ಡೆವಲಪ್ ಮಾಡ್ಬೋದು ಎಲ್ಲ ಸಲಹೆ ಸೂಚನೆಗಳನ್ನು ನೀವು ಕೊಡಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಸೌಂದರ್ಯ ಓಂ ಸಾಯಿ ಸಹಕಾರಿ ಸಂಘದ ಪ್ರಬಂಧಕಿರು ಶ್ರೀಮತಿ ಸುನೀತಾ, ಸಿಬ್ಬಂದಿ ಅರ್ಪಿತಾ, ವಿನಯ್ ಮುತಾಲಿಕೆಡಿದ್ದಾರೆ.